ನಂದಿಕೂರಿನ ಪಡುಕೆರೆ ಕಾರ್ಣಿಕ ದೈವಗಳಾದ ಕೋಡ್ದಪ್ಪು, ಧೂಮಾವತಿ ಹಾಗೂ ಗುಳಿಗ ದೈವಗಳ ವಾರ್ಷಿಕ ನೇಮೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದ್ದು, ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತ ಸಮೂಹ ದೈವಗಳ ಮೊರೆ ಹೋಗಿದ್ದಾರೆ. ಬಹಳಷ್ಟು ಕಾರ್ಣಿಕ ಮೆರೆದಿರುವ ಈ ಪುಣ್ಯ ಕ್ಷೇತ್ರದ ವಾರ್ಷಿಕ ಉತ್ಸವಕ್ಕೆ ದೇಶ ವಿದೇಶದಿಂದಲೂ ಭಕ್ತರು ಆಗಮಿಸಿದ್ದಾರೆ. ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿಯನ್ನು ಅಳವಡಿಸಿಕೊಂಡು ಈ ವಾರ್ಷಿಕ ಉತ್ಸವವನ್ನು ಆಚರಿಸಲಾಗಿದೆ. ಈ ಬಗ್ಗೆ ದೇವಸ್ಥಾನ ಆಡಳಿತದ ಪ್ರಮುಖರಾದ ಪ್ರವೀಣ್ ಶೆಟ್ಟಿ ವಿಪೋ ನ್ಯೂಸ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಕೋಡ್ದಪ್ಪು ದೇವಸ್ಥಾನ ಇನ್ನು ಏಪ್ರಿಲ್ 5 ತಾರೀಕಿಗೆ ಆಪಿನ ಮೂಲ ವರ್ಷಾವಧಿ ಕೋಲದೋತ್ಸವ ಇಂಥ ದಿನಟ್ಟು ರಾತ್ರಿಗೆ ಮೂಲು ಕೋಡ್ದಪ್ಪನ ಅಂಚನೆ ತನಿಮನಿಗೆ ಜಾತಿ ನೇಮ ನಡಪಕೊಂಡು ಎಲ್ಲ ಕಾಂಡೆ ಧೂಮಾವತಿ ಬಂಟನವಲ್ಲ ಅಂಚನೆ ಎಲ್ಲಂಜಿ ಮಧ್ಯಮಿತ್ತು ನಮ್ಮ ಗುಲ್ಗರ ಕೋಲ ಮೂಲು ಈ ಕ್ಷೇತ್ರಗಳು ಹಲವಾರು ಗ್ರಾಮದ ಸುತ್ತದ ಜನಕ್ಕಲ್ಲ ಮಾತಾಡ್ತದೆ ಸೇರಿದು ಭಕ್ತಿ ಕಾರ್ಣಿಕ ಇದೆ ಜಾಗಡಿತ ಮಾತೆಲ್ಲ ನೆನೆದ ಮಾತ್ರ ಜಯವನ್ನುಂಡು ಅಂಚಾಡು ವರ್ಷ ಭಕ್ತಿಗಳ ಅಲ್ಲಿ ಜಾಸ್ತಿ ಅವನ್ನುಂಡು. ಈ ಸಂದರ್ಭ ಪ್ರಮುಖರಾದ ಸತೀಶ್ ಶೆಟ್ಟಿ, ಬೆಜ್ಜಬೆಟ್ಟು, ಸುಧಾಕರ್ ಶೆಟ್ಟಿ, ಬಾಲಕೃಷ್ಣ ಸಾಲ್ಯಾನ್ ಮುಂತಾದವರು ಹಾಜರಿದ್ದರು.